ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಧರ್ಮನಗರ ನಿವಾಸಿಗಳು ಕಳೆದ 40 ವರ್ಷಗಳಿಂದ ಸಂಚಾರಕ್ಕೊಂದು ಯೋಗ್ಯವಾದ ರಸ್ತೆ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಇದನಕ ಪಂಚಾಯತ್ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಊರವರ ಕೂಗನ್ನ ಕೇಳಿಸಿಲ್ಲವೆಂಬ ಆರೋಪ ಇದೀಗ ಕೇಳಿಬರುತ್ತಿದೆ. ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 13ನೇ ವಾರ್ಡ್ ಧರ್ಮನಗರ ಪ್ರದೇಶ ನಿವಾಸಿಗಳು ಸಂಚಾರಕ್ಕೆ ಯೋಗ್ಯವಾದ ರಸ್ತೆಯಿಲ್ಲದೆ ಪಂಚಾಯತ್ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಅದಲು ಬದಲಾಗಿ ಅಧಿಕಾರಕ್ಕೇರುತ್ತಿರುವ ಆಡಳಿತ ಸಮಿತಿ ಯಾವುದಾದರೊಂದು ಕಾರಣವನ್ನ ಮುಂದಿಟ್ಟು ಕಳೆದ 40 ವರ್ಷಗಳಿಂದ ಧರ್ಮನಗರ ನಿವಾಸಿಗಳ ಬೇಡಿಕೆಯಾದ ರಸ್ತೆಗೊಂದು ತೀರ್ಮಾನವನ್ನ ಕೈಗೊಂಡಿಲ್ಲವೆಂಬುದು ಊರವರ ಅಳಲು. ಪ್ರದೇಶದ ಕಾಲೋನಿ ನಿವಾಸಿಗಳು ಸೇರಿದಂತೆ ಸಮಸ್ತ ಜನರು ಒಕ್ಕೊರಳಿನಿಂದ ಹಲವು ಸಲ ಬೇಡಿಕೆ ಇಟ್ಟಾಗಲೂ ಅದನ್ನ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲವೆಂಬ ಆರೋಪ ವ್ಯಾಪಕವಾಗಿದೆ. ಅತ್ಯವಶ್ಯಕ ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಅಥವಾ ಇತರ ಕಾರ್ಯಗಳಿಗೆ ಪ್ರದೇಶವಾಸಿಗಳು ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗಿದೆ. ಇನ್ನು ಮಳೆಗಾಲ ಸನ್ನಿಹಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ರಸ್ತೆಯ ಸ್ಥಿತಿ ಬಹಳ ಶೋಚನೀಯ ಅವಸ್ಥೆಗೆ ತಲುಪುತ್ತಿದೆ. ಮಳೆಗಾಲದಲ್ಲಿ ರಸ್ತೆ ತೋಡಾಗಿ ಪರಿಣಮಿಸಿ ವಿದ್ಯಾರ್ಥಿಗಳು ಸುಮಾರು 4 ಕಿಲೋಮೀಟರ್ ತನಕ ಹರಸಾಹಸ ಪಟ್ಟು ಶಾಲೆಗೆ ತಲುಪಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದೆಲ್ಲವನ್ನು ಕಂಡು ಕಾಣದ ಜಾಣ ಕುರುಡರಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವರ್ತಿಸುತ್ತಿರುವುದಾಗಿ ಸ್ಥಳೀಯ ಹಿರಿಯ ನಾಗರಿಕರೊಬ್ಬರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗನೆ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರದೇಶವಾಸಿಗಳು ಒಟ್ಟಾಗಿ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆಯ ಕರೆಗಂಟೆ ನೀಡಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ 1047 ಮಂಜೇಶ್ವರ.